अस्मात् ಒಂದು ಪರ್ವಸಂದರ್ಭದಲ್ಲಿ ನಮಗೊಂದು ವಿಶೇಷವಾದ ಯೋಗಾಯೋಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ V4ನ ವ್ಯವಸಾಯ ನಿರ್ದೇಶಕರಾದ ಶ್ರೀ ಲಕ್ಷ್ಮಣ್ ಕುಮಾರ್ ಕುಂದರವರು ನಮ್ಮ ಒಂದು ಉಪಸ್ಥಿತಿಯಿದ್ದಾರೆ. ಅವರಿಗೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ VNR ಸಮೂಹ ಸಂಸ್ಥೆಗಳ ಪರವಾಗಿ ಒಂದು ಮತ್ತು ಅವರಿಗೆ ಒಂದು ಅಭಿನಂದನೆ ಮಾಡಬೇಕು ಎಂಬ ಒಂದು ಸದಾಶಯದಂತೆ ಇವತ್ತು ನಾವು ದಂಪತಿ ಸಮೇತವಾಗಿ ಅವರಿಗೆ ಬಂದಿದ್ದಾರೆ. ಅಭಿನಂದನಾ ಪತ್ರವನ್ನು ಒಂದು ಕಿರು ಕವನ ಪುಟಗಳ ರಚಿಸಲಾಗಿದೆ. ಈ ಪ್ರಶಸ್ತಿಯ ನಮ್ಮ ಅಭಿನಂದನೆಯನ್ನು ನಮ್ಮ ಗೌರವ ಸಂಕೇತವಾಗಿ ನಾವು ಪ್ರದಾನ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಆಲಿಸಬೇಕಾಗಿ ಕುಂದರ್ ಸಲ್ಲಿಸುತ್ತಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಮಾಡಿರುವ ಈ ಶುಭ ಸಂದರ್ಭದಲ್ಲಿ ಅಭಿನಂದನಾಪೂರ್ವಕ ಪ್ರದಾನ ಮಾಡಿರುವ ಕವನ. ಲಕ್ಷ್ಮಣರೇ, ಎಷ್ಟೋ ವರ್ಷದ ಹೆಂಗಳ ಇರ್ಮಲ್ಲ ಸಂಬಂಧ ಹೆಂಗಲ ಬ್ಯಾರಡು ನೆನಪುಗಳು ಕಾಸುಗೋಸ್ಕರ ಸುಮಾರು ಜನ ಕೆಲಸ ಮಾಡಬಹುದು. ಅವು ಅತ್ತಂತ ಏನು ಮಾಡ್ತಿದ್ದಾರೆ ಕೆಲಸ ಒಂದು ಗಿರು ಕಾಣಿಕೆ ಒಂದು ಇದನ್ನು ಗುರುತಿಸುವ ಅವರಿಗೆ ಸ್ವರ್ಣಲೇಪಿತ ಒಂದು ಗಜದ ಅಸ್ಥಿ ಅಂದ್ರೆ ಅಸ್ಥಿ ಹೇಳ್ತೇವೆ. ಆನೆ ಅಂದ್ರೆ ಅದು ಅವರ ಮಾಧ್ಯಮ ಶಬ್ದದಲ್ಲಿ ಗಜದಂತೆ ಹೊಂದುವಲ್ಲಿ ಎಂದು ಅದುಕೊಂಡು ಆಸೆ ಉಂಟು. ಈಗ ನಮ್ಮ ಈ ಅಭಿನಂದನಾ ಪತ್ರವನ್ನು ನಾಗೇಂದ್ರ ಬಾಳಿಗರು ಅವರಿಗೆ ಪ್ರದಾನ ಮಾಡಿ. ದೇವಿ ಪ್ರಸಾದ ಒಂದು ಕಡೆ ಬಲೆ ತಿರುಪತಿ नेट जन जेवण असले प्रसन्न स्टाफ हाकून सगळे Yeterli ya, onu sanmıyorum. Yani ben... Happy Deepavali.